ರೈತರಿಗೆ ನೆರವಾಗುವ ಸೌಕೂರು ಏತ ನೀರಾವರಿ ಯೋಜನೆಯ ಮೂಲ ನಕ್ಷೆಯನ್ನು ತಿದ್ದಿರುವುದರಲ್ಲಿ ಶಾಸಕ ಸ್ವಹಿತಾಸಕ್ತಿ ಇದೆ ಎನ್ನುವ ಆರೋಪಗಳು ಕೇಳಿಬರುತ್ತಿದ್ದು, ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವುದರ ಕುರಿತು ಶೀಘ್ರವೇ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಒತ್ತಾಯಿಸಿದ್ದಾರೆ. ಅವರು ಹೆಮ್ಮಾಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ನಾನು ಶಾಸಕನಾಗಿದ್ದಾಗ ಸೌಕೂರು ಏತ ನೀರಾವರಿ ಯೋಜನೆಯ ಕ್ರಿಯಾ ಯೋಜನೆ ರೂಪಿಸಿದ್ದು ಈಗ ಕಾರ್ಯರೂಪಕ್ಕೆ ಬಂದು ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ಪ್ರಸ್ತುತ ಈ ಯೋಜನೆಯ ಮೂಲ ನಕ್ಷೆಯನ್ನ ತಿದ್ದಿ ಬೇರೆಡೆ ನೀರು ಕೊಂಡೊಯ್ಯುವ ಕೆಲಸವನ್ನ ಬೈಂದೂರು ಶಾಸಕರ ನೇತೃತ್ವದಲ್ಲಿ ನಡೆಯುತ್ತಿದ್ದು, ಇದನ್ನ ಸರಿಪಡಿಸದಿದ್ರೆ ಮುಂದಿನ ದಿನಗಳಲ್ಲಿ ಹಿರಿಯ ನಾಯಕರಾದ ಪ್ರತಾಪ್ ಚಂದ್ರ ಶೆಟ್ಟಿ, ನಾನು ಹಾಗೂ ರೈತ ಸಂಘದ ಮೂಲಕ ಹೋರಾಟ ಮಾಡಲಾಗುವುದೆಂದು ಕೆ ಗೋಪಾಲ್ ಪೂಜಾರಿ ಎಚ್ಚರಿಸಿದರು. ಈ ಯೋಜನೆಯಿಂದ ತಲ್ಲೂರು, ಗುಲ್ವಾಡಿ, ಕರ್ಕುಂಜೆಯ, ಹಿಲ್ಕೋಡು ಮತ್ತಿತರ ಭಾಗಗಳ ರೈತರಿಗೆ ಬಹಳಷ್ಟು ಅನುಕೂಲವಾಗುವಂತೆ ಈ ಹಿಂದೆ ನಕ್ಷೆಯನ್ನ ಸಿದ್ಧಪಡಿಸಲಾಗಿತ್ತು. ಆದರೆ ಈಗ ಅದನ್ನು ಬದಲಾಯಿಸಿ ನೀರನ್ನ ಬೇರೆಡೆಗೆ ಕೊಂಡೊಯ್ಯುವ ಹುನ್ನಾರ ನಡೆಯುತ್ತಿದ್ದು, ಇದು ಸರಿಯಲ್ಲ. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಎಂದವರು ಹೇಳಿದರು. ಸೌಕೂರು ಏತ ನೀರಾವರಿ ಯೋಜನೆ ಏನಿದೆ, ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ನಮ್ಮ ಕಾಲದಲ್ಲಿ ಇದನ್ನು ಕ್ರಿಯೋಜನೆ ನಾವು ರೂಪಿಸಿದ್ದೇವೆ. ಮೂಲನ ಅದು ತಲ್ಲೂರು, ಅದೇ ರೀತಿ ಉಲ್ವಾಡಿ, ಈ ಕರ್ಕುಂಜೆ ಈ ಭಾಗದಲ್ಲಿ ಏನು ಮೂಲ ನಕ್ಷೆ ತಯಾರಾಗಿದೆ, ಇವತ್ತು ಆ ಮೂಲ ನಕ್ಷೆಯನ್ನು ತಿದ್ದಿ ಬೇರೆ ಬೇರೆ ಭಾಗಕ್ಕೆ ನೀರನ್ನು ಕೊಂಡೊಯ್ಯುವಂಥ ಕೆಲಸವನ್ನು ಇವತ್ತು ಶಾಸಕರ ಮುಖಾಂತರ ಇವತ್ತು ಆಗ್ತಾಯಿದೆ. ಬಹುಶಃ ಶಾಸಕರಿಗೆ ತಲ್ಲೂರು ಪಂಚಾಯತಿನ ಉಪಯೋಗಿಸುವ ಪರಿಸ್ಥಿತಿ ಅವರ ಗಮನಕ್ಕಿಲ್ಲ ಎನ್ನುವಂಥ ನನಗೆ ಹೇಳಬೇಕಾಗುತ್ತೆ. ಸಾಕಷ್ಟು ಕರ್ಕುಂಜೆ ಭಾಗದ ಹಿಲ್ಕೋಡ್ ಭಾಗದಲ್ಲಿ ಬೇರೆ ಬೇರೆ ಭಾಗಕ್ಕೆ ಇದ್ದಂಥ ವ್ಯವಸ್ಥೆಯನ್ನು ಅದನ್ನು ತಿದ್ದುವಂಥ ಕೆಲಸವನ್ನು ಆಗ್ತದೆ. ಅದು ಮಾಡಬಾರ್ದು. ನಾವೇನು ಮೂಲ ಯೋಜನೆ ರೂಪಿಸಿದರೆ ಅದು ಅವರಿಗೆ ಆ ನೀರನ್ನು ಕೊಟ್ಟು ಮತ್ತೆ ಬೇರೆ ಕಡೆಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು ವಿನಃ ಮೂಲ ನಕ್ಷೆಯಲ್ಲಿ ಇದನ್ನು ತಿದ್ದಿ ಬೇರೆ ಕಡೆ ಕೊಟ್ಟರೆ ಮೂಲ ಏನು ಕಾರ್ಯಕ್ರಮವನ್ನು ರೂಪಿಸಿದೆ ಆ ಭಾಗಕ್ಕೆ ಜನರಿಗೆ ಅನ್ಯಾಯ ಆಗುತ್ತೆ. ಅದನ್ನು ಸರಿಪಡಿಸಬೇಕು. ಒಂದು ವೇಳೆ ಸರಿಪಡಿಸಿದರೆ ನಾನು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ರೈತ ಸಂಘದ ಮೂಲಕ ಈ ಯೋಜನೆಗಳನ್ನು ಮತ್ತೆ ಪುನಃ ಅನುಷ್ಠಾನ ಮಾಡಲು ಹೋರಾಟವನ್ನು ನಾವು ಮಾಡ್ತೀವಿ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.